ಪುಂಜಾಲಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ನೀಡುವ 2020-21ನೇ ಸಾಲಿನ ಸ್ವಸ್ತಿಕ್ ಸಂಭ್ರಮ ಪುರಸ್ಕಾರವನ್ನು ಬಿಸಿ ರೋಡ್ನ ಆಟೋಲೈನ್ಸ್ ಮಾಲೀಕ ಸುಧಾಕರ್ ಸಾಲ್ಯಾನ್ ಅವರು ಪಡೆದುಕೊಂಡಿದ್ದಾರೆ. ಪುಂಜಾಲಕಟ್ಟೆಯ ಬಂಗ್ಲೆ ಮೈದಾನದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಎಂ ತುಂಗಪ್ಪ ಬಂಗೇರ್ ಅವರ ನೇತೃತ್ವದಲ್ಲಿ ನಡೆದ ಸ್ವಸ್ತಿಕ್ ಪ್ರೊ ಕಬಡ್ಡಿ ಉತ್ಸವದಲ್ಲಿ ಸಮಾಜ ಸೇವೆಗಾಗಿ ಈ ಪ್ರಶಸ್ತಿಯನ್ನು ಸುಧಾಕರ್ ಸಾಲ್ಯಾನ್ ಅವರು ಪಡೆದುಕೊಂಡರು. ಕಳೆದ 10 ವರ್ಷಗಳಿಂದ ಬಂಟ್ವಾಳ ತಾಲೂಕು ಗ್ಯಾರೇಜ್ ಮಾಲಕರ ಸಂಘದ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಪ್ರಸ್ತುತ ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಅವರು ಬಂಟ್ವಾಳ ಗ್ಯಾರೇಜ್ ಮಾಲಕರ ಸಂಘವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿನ ವಲಯಗಳ ಸಂಘಟನೆಯಲ್ಲಿ ಅತ್ಯಂತ ಹೆಚ್ಚು ಸೇವಾ ಚಟುವಟಿಕೆಯಲ್ಲಿರುವ ಸಂಘಟನೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಲು ಮುಖ್ಯ ಕಾರಣಕರ್ತರಾಗಿದ್ದಾರೆ. ಜಿಲ್ಲಾ ಸಂಘ ಮಂಗಳೂರಿನಿಂದ ಕೊಡಲ್ಪಡುವ ಚಟುವಟಿಕೆಗಳಲ್ಲಿ ಶ್ರೇಷ್ಠ ಪ್ರಶಸ್ತಿಯು ಪ್ರತಿ ಸಾರಿ ಬಂಟ್ವಾಳ ವಲಯಕ್ಕೆ ಸಿಗುವಲ್ಲಿ ಮುಖ್ಯ ರೂವಾರಿಯಾಗಿದ್ದಾರೆ. ಸಂಘಕ್ಕೆ ಯಾವುದೇ ಆದಾಯವಿಲ್ಲದಿದ್ದರೂ ಪ್ರತಿ ವರ್ಷ ಸದಸ್ಯರ ಸಹಾಯದಿಂದ 1 ರಿಂದ 2 ಲಕ್ಷ ರೂಪಾಯಿಯನ್ನ ವೃತ್ತಿ ಬಾಂಧವರಿಗೆ ಹಾಗೂ ಇತರರಿಂದ ಬಂದ ಮನವಿಗೆ ಸ್ಪಂದಿಸಿದ ಕೀರ್ತಿಯು ಬಂಟ್ವಾಳ ಗ್ಯಾರೇಜು ಮಾಲಕರ ಸಂಘಕ್ಕೆ ಸಲ್ಲುತ್ತದೆ. ಆರೋಗ್ಯ ತಪಾಸಣಾ ಶಿಬಿರ, ಸ್ವಚ್ಛತಾ ಕಾರ್ಯಕ್ರಮ, ಕನ್ನಡ ಮಾಧ್ಯಮ ಶಾಲೆಯ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ಮುಂತಾದ ಅನೇಕ ಕಾರ್ಯಕ್ರಮಗಳಿಂದ ಇಂದು ಬಂಟ್ವಾಳ ಗ್ಯಾರೇಜು ಮಾಲಕರ ಸಂಘ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ. ಸುಧಾಕರ್ ಸಾಲ್ಯಾನ್ ಅವರು ಬಂಟ್ವಾಳ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘ ಬಂಟ್ವಾಳದ ನಿರ್ದೇಶಕರಾಗಿ, ರೋಟರಿ ಕ್ಲಬ್ ಬಂಟ್ವಾಳ ಟೌನ್ನ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಚೇರ್ಮನ್, ನಾಗರಿಕ ಕ್ರಿಯಾ ಸಮಿತಿಯ ಸಂಜಯಗಿರಿಯ ಸದಸ್ಯರಾಗಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರತಿ ಗ್ಯಾರೇಜಿದ ಮಾಲಕರ ಸಂಘ 10 ವರ್ಷ ಸಕ್ರಿಯ ಅಂದ 35 ವರ್ಷದಿಂದ ಉಂಡೆಂಗಲ್ಲ 10 ವರ್ಷ ಅಧ್ಯಕ್ಷ ಸಕ್ರಿಯ ಅಂಡ್ ಪ್ರತಿ ದಾಲ ಮೂಲ ಆದಾಯ ಜಿನ್ನಾಡಲ್ಲ ಈ ಪಾಪದಕ್ಲಿ ಪ್ರತಿ ವರ್ಷ ಎಂಕುಲು ಒಟ್ಟು ಮಂದಿ ಅಧ್ಯಕ್ಷ ಸದಸ್ಯರೊಟ್ಟೊಂದು 2 ಲಕ್ಷ ರೂಪಾಯಿದಾಯ್ತು ಸಹಾಯಧನ ಮಂತೊಂದುಲ್ಲ ಬಂದ್ರೆ ಹೆಮ್ಮೆ ಪಡತೆ ಬೊಕ್ಕ ಈ ಕನ್ನಡ ಮಾಧ್ಯಮದ ಶಾಲೆದ ಜೋಕುಲೆಗೆ ಪ್ರತಿ ವರ್ಷ ಈ ಒರಂಬುನೇರ್ದು 14 ಜೋಕುಲೆನ ಎಂಗ್ಲು ಗುರುತಿಸದು ನಗದು ಕೊಡ್ದು ಸನ್ಮಾನ ಪನ್ಪುನೆಕ್ ಮೂಲೆ ತುಂಗಬೇಡ ಮನ್ಪು ಜೊತೆಗೆ ಎಲ್ಲ ಎಂಗ್ಲ ಜನವರಿ ನಡುಪುನಂಚಿನ ಈ ಕನ್ನಡ ಮಾಧ್ಯಮದ ಮಾಸಬೇಡು ಕನ್ನಡ ಮಾಧ್ಯಮ ಶಾಲೆ ಜೋಕ್ಲಿಯನ್ನು ಸನ್ಮಾನ ಮಂತಂದಲ್ಲ 14 ಜೋಕ್ಲಿಯನ್ನು ಗುರುತಿಸದು ಬಂಟ್ವಾಳ ತಾಲೂಕು ಕನ್ನಡ ಮಾಧ್ಯಮದ ಶಾಲೆ ಜೋಕ್ಲಿ ಮಾತ್ರ ಇಂಗ್ಲಿಷ್ ದಕ್ಲೆ ಅಂಚಿನ ಒಂಜಿ 4 ಜೋಕ್ಲಿ ಎನ್ನ ವೈಯಕ್ತಿಕ ನೆಲೆಟ್ ತುಂಗಪ್ಪಂಗೆ 4 ಜೋಕ್ಲಿಯನ್ನು ಕೊಂಡ ವೈಯಕ್ತಿಕ ನೆಲೆಟ್ ಮಾಸಬೇಡ ಎನ್ನ ಮುಖಾಂತರ ಸನ್ಮಾನ ಮಾಡ್ಕೊಂಡ್ರೆ ಹೆಮ್ಮೆ ಪಡಬೇಕು ತುಂಗಪ್ಪಂಗೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.